ಮುಂಬಯಿಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಇದರ ಮೀರಾ ರೋಡ್ ಸ್ಥಳೀಯ ಸಮಿತಿಯ 20ನೇ ವಾರ್ಷಿಕೋತ್ಸವವು ಇತ್ತೀಚೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಮುಂಬಯಿಯ ಪ್ರತಿಷ್ಠಿತ ಜಾತಿಯ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ನ ಮೀರಾ ರೋಡ್ ಸ್ಥಳೀಯ ಕಚೇರಿಯ 20ನೇ ವಾರ್ಷಿಕೋತ್ಸವ ಮತ್ತು ಆರೋಗ್ಯ ನಿಧಿ ಸಂಗ್ರಹಣಾ ಕಾರ್ಯಕ್ರಮವು ಜನವರಿ 25ರಂದು ಸಂಜೆ ಮೀರಾ ರೋಡ್ ಪೂರ್ವದ ಸೆಂಟ್ರಲ್ ಪಾರ್ಕ್ ಮೈದಾನದಲ್ಲಿ ನಡೆಯಿತು. ಮಹಿಳಾ ವಿಭಾಗದವರ ಹಳದಿ ಕುಂಕುಮದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. ಬಳಿಕ ಸಮಿತಿಯ ಸದಸ್ಯರ ಮಕ್ಕಳಿಂದ ವೈವಿಧ್ಯಮಯ ನೃತ್ಯ ಪ್ರದರ್ಶನ ಜರುಗಿತು. ಆ ಬಳಿಕ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಚಂದ್ರಶೇಖರ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಂಡಿತು. ಸಮಿತಿಯ ಗೌರವ ಕಾರ್ಯದರ್ಶಿ ಎನ್ಪಿ ಕೋಟ್ಯಾನ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶ್ರೀ ನಾರಾಯಣ ಗುರುಕುಲ ತತ್ವವಂಚನೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಪಕ್ಕ ಸಂಘಟನೆಯಿಂದ ಬಲವತ್ತರಾಗಿರಿ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಪತ್ತಿನ ತತ್ವ ನಿಮ್ಮದು ಎಂದು 1938 4 ಬಿಲ್ಲವ ಸಂಘದ ಅಧ್ಯಕ್ಷರನ್ನದು ನಿಸ್ವಾರ್ಥರು ತನ್ನ ಅಧ್ಯಕ್ಷ ಪದವಿಯನ್ನು ತ್ಯಜಿಸಾದು ಪ್ರಸ್ತುತ ಬಿಲ್ಲವರ ಅಸೋಸಿಯೇಷನ್ ಉದಯ ಆಡಿ. ಈ ಸಂದರ್ಭ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಿರುವ ಕ್ರೀಡಾಪಟು ಯಶ್ ಉದಯ್ ಬಂಗೇರಾ ಅವರನ್ನು ಅತಿಥಿ ಗಣ್ಯರು ಸನ್ಮಾನಿಸಿದರು. ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ನ ಕಾರ್ಯಾಧ್ಯಕ್ಷ ಎನ್ಟಿ ಪೂಜಾರಿ, ಸಾಯಿಬಾಬಾ ಕ್ಯಾಟರರ್ಸ್ನ ಮಾಲಕ ಸಮಾಜ ಸೇವಕ ಶೇಖರ್ ಕೆ ಪೂಜಾರಿ, ಶ್ರೇಯಸ್ ಎಂಟರ್ಪ್ರೈಸಸ್ನ ಶಶಿಧರ್ ಬಂಗೇರಾ, ಎನ್ಕೆಎಂಎಸ್ ಟ್ರಸ್ಟ್ ಬೋರಿವಲಿಯ ಟ್ರಸ್ಟಿ ಸಂಗೀತಾ ಬೆಲ್ಸಾರೆ, ಬಾಲಾಜಿ ಆಟೋಮೊಬೈಲ್ಸ್ ಸರ್ವಿಸಸ್ನ ಶಿವರಾಮ್ ಪೂಜಾರಿ ಗೌರವ ಅತಿಥಿಗಳಾಗಿದ್ದರು. ವಾರ್ಷಿಕೋತ್ಸವಕ್ಕೆ ಸಹಕಾರ ನೀಡಿದವರನ್ನು ಹಾಗೂ ಆರೋಗ್ಯ ನಿಧಿ ಸಂಗ್ರಹಣೆಗೆ ದೇಣಿಗೆ ನೀಡಿದವರನ್ನು ಗೌರವಿಸಲಾಯಿತು. ಚಂದ್ರಶೇಖರ್ ಪೂಜಾರಿ ಅಧ್ಯಕ್ಷೀಯ ಭಾಷಣಗೈದರು. ನಮ್ಮಲ ಒಂದು ಕುಡಾಯ್ಕೋ ಅವೇನು ಮಣಿಪಾಲದ ಲೆಕ್ಕ ಮಲ್ಪಡೋ ಒಂದು ಆಶೆ ಭಾರಿ ಮಲ್ಲತ್ತದು ಪ್ರಯತ್ನ ಮಲ್ತೋದಿಲ್ಲ ನಿಖಲ ಸಹಕಾರ ಸಿಕ್ಕರು ಸಮಾಜದ ಸಹಕಾರ ಇತ್ತುಂಟ ಖಂಡಿತವಾದವರು ಪಾರಾಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪದವೀಧರ ಕಾಲೇಜು, ITI ಇದು ಮೂರ ಮಲ್ಪಡೋ ಯೋಚನೆ ಉಂಟು. ಐಕ್ಬೋರ್ಜಿನ ಹಂಚಿನ ಸಹಕಾರ ನಿಖಲು ಮಾತ್ರ ಕೊರಿಯಾಟ ಖಂಡಿತವಾದ ಮಾರ್ಗದರ್ಶಿ ಜಯಸ್ವರ್ಣನ ನೇತೃತ್ವಗಳು ಅವು ಖಂಡಿತ ಮಲ್ಪುವಂತ ಭರವಸೆ ಇಟ್ಕೊಂಡು. ಮೀರಾ ರೋಡ್ ಸಮಿತಿಯ ಉಪಾಧ್ಯಕ್ಷರುಗಳಾದ ಸುಭಾಷ್ ಚಂದ್ರ ಕರ್ಕೇರ, ಸುಂದರ್ ಎ ಪೂಜಾರಿ, ಗೌರವ ಕೋಶಾಧಿಕಾರಿ HM ಪೂಜಾರಿ, ಜೊತೆ ಕೋಶಾಧಿಕಾರಿ ವಿಜಯ ಎನ್ ಅಮೀನ್, ಬಿಲ್ಲವರ ಅಸೋಸಿಯೇಷನ್ನ ಉಪಾಧ್ಯಕ್ಷ ಶ್ರೀನಿವಾಸ್ ಕರ್ಕೇರ, ಗೌರವ ಕೋಶಾಧಿಕಾರಿ ರಾಜೇಶ್ ಬಂಗೇರ, ಜೊತೆ ಕಾರ್ಯದರ್ಶಿ ಕೇಶವ್ ಕೋಟ್ಯಾನ್, ಕೇಂದ್ರ ಕಚೇರಿಯ ಪ್ರತಿನಿಧಿ ಮೋಹಂಡಿ ಪೂಜಾರಿ ವೇದಿಕೆಯಲ್ಲಿದ್ದರು. ದಯಾನಂದ್ ಆರ್ ಅಮೀನ್, ರಂಗನಟ GK ಕೆಂಚನಕೇರೆ, ಅಂಕಿತಾ ಸಾಲ್ಯಾನ್ ಒಟ್ಟು ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಮೀರಾ ರೋಡ್ ಸಮಿತಿಯ ಸದಸ್ಯರಿಂದ ಅಂಚಿ ಇಂಚಿ ತುವಾಡೆ ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಂಡಿತು. ಒಟ್ಟು ಕಾರ್ಯಕ್ರಮದ ಬಗ್ಗೆ ಸಮಿತಿಯ ಸಕ್ರಿಯ ಸದಸ್ಯರು ಭಾರತ್ ಬ್ಯಾಂಕಿನ ಹಿರಿಯ ಪ್ರಬಂಧಕರೂ ಆಗಿರುವ ದಯಾನಂದ್ ಅಮೀನ್ ತಮ್ಮ ಅಭಿಪ್ರಾಯ ತಿಳಿಸಿದರು. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ನೆತ್ತ ಮೀರಾ ರೋಡ್ದ ಸ್ಥಳೀಯ ಕಚೇರಿದ 20ನೇ ವಾರ್ಷಿಕೋತ್ಸವ ಬೊಕ್ಕ ಆರೋಗ್ಯ ನಿಧಿ ಸಂಗ್ರಹಣಾ ಕಾರ್ಯಕ್ರಮ ಇನಿ ಬಹಳ ವಿಜೃಂಭಣೆಯು ನಡತೊಂದುಂಡು. 1932ನೇ ಇಸವಿಡಿ ಸ್ಥಾಪನೆ ಆಯ್ನ ನಮ್ಮ ಬಿಲ್ಲವರ ಅಸೋಸಿಯೇಷನ್ ಸುಮಾರು 87 ವರ್ಷದ ಇತಿಹಾಸ ಇತ್ತದು. ನಮ್ಮ ನೆಚ್ಚಿನ ನಾಯಕರಾಯನ ಮಾರ್ಗದರ್ಶಕರಾಯನ ಶ್ರೀ ಜಯ ಸುವರ್ಣರ್ನ ಮಾರ್ಗದರ್ಶನ ಒಕ್ಕ ಸಮರ್ಪಣಾ ಮನೋಭಾವದ ಪ್ರಭಾವಿ ಸಮಾಜ ಸೇವೆಡು ಇನಿ
ನಮ್ಮ ಬಿಲ್ಲವರ ಅಸೋಸಿಯೇಷನ್ ಬಿಲ್ಲವ ಸಮುದಾಯ ಬೊಕ್ಕ ಭಾರತ್ ಬ್ಯಾಂಕ್ ವಿಶ್ವ ಮಾನ್ಯತೆಯನ್ನು ಪಡೆದನು ಪಂಡ್ರೆ ಸಂತೋಷ ಆಪುಂಡು ಹೆಮ್ಮೆಲ ಆಪುಂಡು ಅಂಚನೆ ಸುಮಾರು 22 ಸ್ಥಳೀಯ ಸಮಿತಿಲು ಸ್ಥಾಪನೆಯಾದ ಹಲವಾರು ಸಮಾಜಪರ ಸಮಾಜಹಿತ ಕೆಲಸವನ್ನು ಮಲ್ತೊಂದು ಬೈದಂಡು ಅತ್ತಂದೆ ನಮ್ಮ ಊರ್ದ ಆಚಾರ ವಿಚಾರ ನೀತಿ ರೀತಿ ನಿಯಮ ಸಂಸ್ಕಾರ ಸಂಸ್ಕೃತಿನೂ ನಮ್ಮ ಬೊಂಬೈದ ಜನಕಲು ತೆರಿಪನಂಚನ ಮಾಮಲ್ಲ ಕೆಲಸವನ್ನು ಮಲ್ತೊಂದು ಇನಿ ನಮ್ಮ 20ನೇ ವರ್ಷದ ವಾರ್ಷಿಕೋತ್ಸವ ಬೊಕ್ಕ ಆರೋಗ್ಯ ನಿಧಿ ಸಂಗ್ರಹಣೆಗೆ ಹಲವಾರು ಮಹನೀಯರು ಮಹಿಳೆಯರು ದಾನಿಲು ಪೋಷಕರು ಹಿತೈಷಿಲು ತನು ಮನ ಧನ ಪ್ರೋತ್ಸಾಹ ಕೊರದು ಇನಿ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡಪುನಂಚ ವಿಜೃಂಭಣೆ ನಡಪುನಂಚ ಸಹಕಾರ ಮಲ್ತದುಲ್ಲರು ಮೀರಾ ರೋಡ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವ ವಿಶ್ವನಾಥ್ ಸಾಲ್ಯಾನ್ ಅವರ ಮುಂದಾಳತ್ವದಲ್ಲಿ ಸಮಿತಿಯು ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾಜ ಬಾಂಧವರಿಗೆ ಮಾಡುತ್ತಿರುವ ಸೇವೆಯನ್ನು ಪರಿಗಣಿಸಿ ಸಮಿತಿಗೆ ಅತ್ಯುತ್ತಮ ಸ್ಥಳೀಯ ಕಚೇರಿ ಪ್ರಶಸ್ತಿ ಲಭಿಸಿದ್ದು ಮತ್ತಷ್ಟು ಸಮಾಜಪರ ಚಟುವಟಿಕೆಗಳನ್ನು ನಡೆಸಲು ಪ್ರೇರಣೆ ನೀಡಿದೆ. ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.